ನಿಮ್ಮೊಟ್ಟಿಗೆ ನಿಮಗಿಂತ ಪ್ರಾಯದಲ್ಲಿ ಹಿರಿಯರಾದಂತಹ ಈ ಶಾಲೆಯ ಹಲವು ವಿದ್ಯಾರ್ಥಿಗಳು ಒಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ನೋಡಿ, ನಿಮ್ಮಾಗೆ ಅಸೆಂಬ್ಲಿ ಕೂಡ ಆಗಿದ್ದಾರೆ. ನೀವು ಯಾವ ರೀತಿ ಲೈನಲ್ಲಿ ನಿಂತಿದ್ದೀರೋ ಅದೇ ರೀತಿ ಈ ಶಾಲೆಯಲ್ಲಿ ಕಲಿತಂತಹ ನಿಮಗೆಲ್ಲ ಮಾರ್ಗದರ್ಶಕರು ಆದಂತಹ ನಿಮಗಿಂತ ಹಿರಿಯರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ನಮಗಿದು ಸುಯೋಗ. ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆ ಸದಾ ಜ್ಞಾನದ ಬೆಳಕನ್ನು ಪಸರಿಸುತ್ತಾ ಬಂದಿದ್ದು ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ಶುಭ ಸಂದರ್ಭದ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಲಿದ್ದೇವೆ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. Attention, prayer. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಬಂದಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಅಂತೆಯೇ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮೋಹನ್ ದಾಸ್ ರೈ ಇವರು. ಇಲ್ಲಿ ನೆರೆದಂತಹ ಈ ಶಾಲೆಯ ಎಲ್ಲ ವಿದ್ಯಾಭಿಮಾನಿಗಳೇ, ಇಂದು ನಾವು 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಈ 100ನೇ ವರ್ಷದ ಕಾರ್ಯಕ್ರಮವನ್ನು ಶಾಲಾ ಧ್ವಜದೊಂದಿಗೆ ಧ್ವಜವನ್ನು ಮೇಲೇರಿಸುವ ಮುಖಾಂತರ ನಾವಿಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ಶಾಲೆಯನ್ನು ಅಥವಾ ಈ ಜಾಗವನ್ನು ನಮಗೆ ನೀಡಿದಂತಹ ಹಿರಿಯರು, ಅದೇ ರೀತಿ ಅವರ ಪುತ್ರರಾದಂತಹ ಶ್ರೀಯುತ ಪದ್ಮನಾಭ ತಂತ್ರಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಮೂಲಕ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಶಾಲಾ ಹಳೆ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾಭಿಮಾನಿಗಳು, ಅದೇ ರೀತಿ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Attention, start is. Attention, March 57th and 8th exercise by count. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಪದ್ಮನಾಭ ತಂತ್ರಿ ಇವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ಸರ್ವರಿಗೂ ವಂದಿಸುವುದು ನಮ್ಮ ಕರ್ತವ್ಯ. ಈ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಶ್ರೀ ಪದ್ಮನಾಭ ತಂತ್ರಿ ಇವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಭಾಗವಹಿಸಿದಂತಹ ಶತಮಾನ ಉತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ, ಮುಖ್ಯೋಪಾಧ್ಯಾಯರುಗಳು, ಶಿಕ್ಷಕ ವರ್ಗ ಕಾರ್ಯವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶಾಲಾ ಮಕ್ಕಳು ಅವರನ್ನು ಒಂದು ದೀಪಗಳನ್ನು ಬೆಳಗಿಸುವ ಮೂಲಕ ಬಹಳ ಉತ್ತಮ ರೀತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಶಾಲಾ ಶತಮಾನೋತ್ಸವದ ಈ ಒಂದು ಶಾಲೆಗೆ 3 ವರ್ಷ ಆದಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಶತಮಾನೋತ್ಸವದಲ್ಲಿ ಭಾಗಿಯಾಗಲು ನಮ್ಮೆಲ್ಲರಿಗೂ ಬಹಳ ಸುಂದರವಾಗಿದೆ, ಬಹಳ ಸಂತೋಷ ಆಗ್ತಿದೆ. ಶಾಲಾ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸಿದ ಬಂದಂತಹ ಅತಿಥಿ ಅಭ್ಯಾಗತರನ್ನು
ಸ್ವಾಗತವನ್ನು ಮಾಡಲಿಕ್ಕೆ ನಮ್ಮ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ NG ಮೋಹನ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದರ ಏಳಿಗೆಗಾಗಿ ಹಲವರು ಜೀವ ತೆತ್ತಿದ್ದಾರೆ, ಹಲವರು ದುಡಿದಿದ್ದಾರೆ, ಇದನ್ನು ಈ ಸ್ಥಿತಿಗೆ ಬೆಳೆಸಿದ್ದಾರೆ. ಹಾಗಂತ ಹೇಳಿ ಈ ಬೋವಿ ಸಮಾಜದಲ್ಲಿ ವಿದ್ಯೆ ಬಹುಶಃ ಅದಕ್ಕೂ ಮೊದಲೇ ನಮ್ಮವರಿಗೆ ತಲುಪಿದೆ. ಕೆಲವರಿಗೆ ಸುಮಾರು 1850ನೇ ಇಸವಿಯಲ್ಲಿ ಶ್ರೀ ಮಂಜಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ಆಗಿನ ಕಾಲದಲ್ಲಿ 4th ಫಾರ್ಮ್ವರೆಗೆ ಕಲಿತು ಮಂಗಳೂರಿನಲ್ಲಿ ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ದರು ಅನ್ನೋದು ದಾಖಲೆಗಳಿಂದ ನಮಗೆ ಸಿಕ್ಕುವಂಥ ಒಂದು ಸತ್ಯಾಂಶ. ಅವರು 1950ರ ಸನಿಹದಲ್ಲಿ ಹಾಗಾದರೆ 4th ಫಾರ್ಮ್ ಅಂದರೆ ಈಗಿನ ಕಾಲದ 9th ಸ್ಟ್ಯಾಂಡರ್ಡ್ ಅಥವಾ 10th ಸ್ಟ್ಯಾಂಡರ್ಡ್ ಇರ್ಬೋದು. ಆದ್ದರಿಂದ ಅಷ್ಟು ಒಂದು ವಿದ್ಯೆಯನ್ನು ಆಗ ಪಡೆದವರು ನಮ್ಮಲ್ಲಿ ಇದ್ದರು. ಮಂಗಳೂರಿನ ಹಂಪನಕಟ್ಟೆ ಸಮೀಪದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂಥ ಶ್ರೀಯುತ ಮಂಜಪ್ಪನವರ ಸಂಸಾರ ಮುಂದಕ್ಕೆ ಅವರು ಸ್ವಂತ ಮನೆಯನ್ನು ಖರೀದಿಸಿ ಬೆಂದೂರಿನ ಸಮೀಪದ ಸೀಗೆಬಲ್ಲೆ, ಬೆಂದೂರು ಚರ್ಚಿನ ಸಮೀಪದ ಸೀಗೆಬಲ್ಲೆ ಎನ್ನುವಂಥ ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದರು. ಆಗಿನ ಕಾಲದಲ್ಲಿ ಮಂಗಳೂರಿನ ನ್ಯಾಯಾಲಯದಲ್ಲಿ ಇದ್ದಂಥ ಜಡ್ಜ್ಗಳು, ನ್ಯಾಯಾಧೀಶರುಗಳೆಲ್ಲರೂ ಬ್ರಿಟಿಷರು. ಇವರು ಆದಿತ್ಯವಾರದಂದು ಚರ್ಚಿನ ಪ್ರಾರ್ಥನೆಗೆ ತೆರಳುತ್ತಿದ್ದವರು ಪ್ರಾರ್ಥನೆಯನ್ನು ಮುಗಿಸಿ ಮಂಜಪ್ಪನವರ ಮನೆಯಲ್ಲಿ ಬಂದು ಚಹಾ ಸೇವನೆ ಮಾಡಿ ಅವರ 7 ಜನ ಗಂಡು ಮಕ್ಕಳ ಒಟ್ಟಿಗೆ ಮಾತುಕತೆಗಳನ್ನು ಆಡ್ತಾಯಿದ್ರು. ಅವರ ಒಂದು ಸಂಪರ್ಕದ ಪರಿಣಾಮವಾಗಿ ಮಂಜಪ್ಪನವರ 7 ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಪಡೆದರು. ಆಗಿನ ಕಾಲದಲ್ಲಿ ಮಂಗಳೂರಿನಲ್ಲಿ ಇದ್ದಂಥ ಕೆಲವು ಸಂಪೂರ್ಣ ಸುಶಿಕ್ಷಿತರಾದ, ಸಂಪೂರ್ಣ ಗ್ರ್ಯಾಜುಯೇಟ್ಸ್ ಆದಂಥ ಒಂದು ಫ್ಯಾಮಿಲಿ ಇದ್ದರೆ, ಒಂದು ಕುಟುಂಬ ಇದ್ದರೆ ಅದು ಮಂಜಪ್ಪನವರ ಕುಟುಂಬ. ಮುಂದಕ್ಕೆ ಸರಕಾರಿ ನೌಕರಿಗಳಲ್ಲಿ ಸೇರಿದಂಥ ಈ 7 ಮಕ್ಕಳಲ್ಲಿ 6 ಮಂದಿ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಎಲ್ಲ ಪದವೀಧರರ ಮಾತ್ರ ಅಲ್ಲ, ಅವರಲ್ಲಿ ಕೊನೆಯ 3 ಬಹುಪದವೀಧರರಾಗಿ, ಜಡ್ಜರಾಗಿ, ಡೆಪ್ಟಿ ಕಲೆಕ್ಟರ್ ಆಗಿ, ಎಕ್ಸೈಸ್ ಇನ್ಸ್ಪೆಕ್ಟರ್ಸ್ ಆಗಿ, ಫುಡ್ ಇನ್ಸ್ಪೆಕ್ಟರ್ಸ್ ಆಗಿ ಕೆಲಸ ಮಾಡಿದರು. ಅವರಲ್ಲಿ ದೊಡ್ಡವರಾದಂಥ ಬಸಪ್ಪನವರು ಮಂಗಳೂರಿನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದವರು ಈ ಶಾಲಾ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟವರು. ಈ ಸಹೋದರರೆಲ್ಲರೂ ಸೇರಿ ಈ ನಮ್ಮ ಉಚ್ಚಲ ಪ್ರದೇಶಕ್ಕೆ ಅವರ ಋಣವನ್ನು ಈ ಶಾಲಾ ಕಟ್ಟಡವನ್ನು ಕಟ್ಟುವುದರ ಮೂಲಕ ಸಲ್ಲಿಸಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಸಾಧಾರಣ ಹತ್ತಿರ 80 ವರ್ಷಗಳಷ್ಟು ಹಳೆಯದಾದ ಕಟ್ಟಡ ಇಲ್ಲಿ ನಮ್ಮಲ್ಲಿ ಉಳಿದಿದೆ. ಇವತ್ತಿಗೂ ನಮ್ಮ ಈ ಬೇಸಿಕ್ ಕನ್ನಡ ಶಾಲೆ ಈ ಕಟ್ಟಡದಲ್ಲೇ ನಡೀತಾ ಇದೆ. ಇವತ್ತು ಅತ್ಯಂತ ಸುದಿನ ನಮಗೆ ಇವತ್ತಿಗೆ ಸರಿಯಾಗಿ 100 ವರ್ಷಗಳನ್ನು ಪೂರೈಸಿದರ ಪ್ರಯುಕ್ತ ಇವತ್ತು ಇದನ್ನೊಂದು ಶತಮಾನೋತ್ಸವವಾಗಿ ಆಚರಣೆ ಮಾಡಬೇಕಂತೇಳಿ ನಿರ್ಧರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಈ ಶತಮಾನೋತ್ಸವ ವರ್ಷವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಇದು ನಮಗೆಲ್ಲರಿಗೂ, ಇದು ಕೇವಲ ನಮ್ಮ ಬೋವಿ ಸಮಾಜದವರಿಗೆ ಮಾತ್ರ ಅಲ್ಲ, ಈ ಊರಿನ ಸಮಸ್ತ ಜನರಿಗೂ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಈ ಶಾಲೆಯಲ್ಲಿ ಕೇವಲ ನಮ್ಮವರು ಮಾತ್ರ ಅಲ್ಲ, ಈ ಊರಿನ ಸಮಸ್ತ ಮಕ್ಕಳು ಇಲ್ಲಿ ಕಲಿತು ದೊಡ್ಡವರಾಗಿದ್ದಾರೆ, ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಕೆಲವರೆಲ್ಲ ಗಳಿಸಿದ್ದಾರೆ. ಆದ್ದರಿಂದ ಅವರೆಲ್ಲರ ಋಣ ಈ ಶಾಲೆಯ ಮೇಲಿದೆ. ಅಂಥ ಈ ಒಂದು ಸುಸಂದರ್ಭದಲ್ಲಿ ಈ ಶತಮಾನೋತ್ಸವ ವರ್ಷಾಚರಣೆಯನ್ನು ಉದ್ಘಾಟಿಸಲಿಕ್ಕಾಗಿ ನಮ್ಮೊಡನೆ ಬಂದವರು ಶತಮಾನೋತ್ಸವಕ್ಕೆ 1 ದಿನ ಮೊದಲು, ಶಾಲೆ ಆರಂಭಕ್ಕೆ 1 ದಿನ ಮೊದಲು ಹುಟ್ಟಿದವರು. ಆರ್ಥಿಕವಾಗಿ ನಮ್ಮ ಪ್ರದೇಶ ಎಷ್ಟು ದುರ್ಬಲವಾಗಿತ್ತು ಎನ್ನುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆಗಿನ ಕಾಲದಲ್ಲಿ ಕೊಡುಗೈ ದಾನಿಗಳಿಲ್ಲದಿದ್ದರೆ ಈ ಯಾವುದೇ ಒಂದು ಸಂಸ್ಥೆಯನ್ನು, ಮುಖ್ಯವಾಗಿ ವಿದ್ಯಾಸಂಸ್ಥೆಯನ್ನು ನಡೆಸುವುದು ಅಸಾಧ್ಯವಾಗಿತ್ತು. ಅಂಥ ಒಂದು ಸಂದಿಗ್ಧ ಕಾಲದಲ್ಲಿ
ಶಾಲೆ ಆರಂಭ ಆಗಿತ್ತು. ಆದರೆ ಶಾಲೆಗೆ ಸ್ವಂತ ಸ್ಥಳ ಇರಲಿಲ್ಲ, ಸ್ವಂತ ಕಟ್ಟಡ ಇರಲಿಲ್ಲ. ಅದಕ್ಕೆ ಬೇಕಾಗಿ ಆಗಿನ ನೀಲೇಶ್ವರ ನಾರಾಯಣ ತಂತ್ರಿ ಅವರು ಅಂತ ಕಾಣ್ತದೆ, ದಾಮೋದರ ತಂತ್ರಿ ಅವರ ಹತ್ರ ಕೇಳಿಕೊಂಡಾಗ ವಿನಂತಿಸಿಕೊಂಡಾಗ ಅವರು ನಮ್ಮ ಮೇಲೆ ಕೃಪೆ ತೋರಿ ಈ ಒಂದು ಸುಂದರ ಪ್ರದೇಶವನ್ನು ನಮ್ಮ ಈ ಶಾಲೆಯನ್ನು ಆರಂಭಿಸಲಿಕ್ಕಾಗಿ ದಾನವಾಗಿ ಕೊಟ್ಟಿದ್ದರು. ಅವರ ವಂಶಜರ ಆದ್ದರಿಂದ ಇವತ್ತು ಅವರ ವಂಶಜರೇ ಆದಂಥ ಶ್ರೀಯುತ ನೀಲೇಶ್ವರ ದಾಮೋದರ ತಂತ್ರಿಯವರು ನಮ್ಮೊಡನೆ ಇದ್ದಾರೆ. ಅವರನ್ನು ನಾವು ಈ ಒಂದು ಪದ್ಮನಾಭ ತಂತ್ರಿಯವರು ನಮ್ಮೊಡನೆ ಇದ್ದಾರೆ. ಅವರನ್ನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಮಾತ್ರ ಅಲ್ಲ, ನಮ್ಮ ಶತಮಾನೋತ್ಸವ ಸಮಿತಿಯಲ್ಲಿ ಕೂಡ ಇದ್ದುಕೊಂಡು ನಮಗೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಸ್ಮರಿಸುತ್ತಾ ಅವರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಶತಮಾನೋತ್ಸವ ವರ್ಷವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸುವಂಥ ಯೋಜನೆಗಳನ್ನು ನಾವು ಹಾಕಿಕೊಳ್ತಾ ಮುಂದುವರಿಯುತ್ತಿದ್ದೇವೆ. ಇದರ ಅಂಗವಾಗಿ ಒಂದು ಶತಮಾನೋತ್ಸವ ಸಮಿತಿಯನ್ನು ಈಗಾಗಲೇ ರಚಿಸಲಾಗಿದೆ. ಆ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ರಾಘವ್ ಉಚ್ಚಿಲ್ರವರು ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹೌದು. ಇನ್ನು ಈ ಸಮಾರಂಭಕ್ಕೆ ಅವರ ಅಧ್ಯಕ್ಷನಿರಬೇಕು. ನಮ್ಮವರೇ ಆದ, ನಮ್ಮ ಸಮಾಜದ ಮುಖ್ಯಸ್ಥರೂ ಆದ, ನಮ್ಮ ಸಮಾಜದ ಚಟುವಟಿಕೆಗಳ ಅಧ್ಯಕ್ಷರೂ ಆದಂಥ ಶ್ರೀಯುತ ಚಿದಾನಂದರವರು ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಇದನ್ನು ಮುನ್ನಡೆಸಲಿಕ್ಕಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇನೆ. ಎಲ್ಲ ಕರೆಸ್ಪಾಂಡೆಂಟರಾದ ಶ್ರೀಯುತ ದೇವದಾಸ್ ಅತ್ಯಂತ ಚಟುವಟಿಕೆಗಳಿಂದ ಕೂಡಿದ ಯುವಕ. ಈ ಶಾಲೆ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಬೆಳೀತಾ ಇದೆ. ಹೈಸ್ಕೂಲು, ಅದರೊಟ್ಟಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆಲ್ಲವನ್ನು ಆರಂಭಿಸಿ ಅದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸುತ್ತಾ ನಮ್ಮ ಈ ಶಾಲೆಗೆ ಒಂದು ಉತ್ತಮ ಗೌರವವನ್ನು ತಂದುಕೊಟ್ಟಂಥ ವ್ಯಕ್ತಿ ನಮ್ಮ ಕರೆಸ್ಪಾಂಡೆಂಟರಾದಂಥ ಶ್ರೀಯುತ ದೇವದಾಸ್ ಉಚ್ಚಿಲ್. ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಒಂದು ಶಾಲೆಯ ಜೀವನಾಡಿ ಆ ಶಾಲೆಯನ್ನು ನಡೆಸುವಂಥ ಮುಖ್ಯ ಉಪಾಧ್ಯಾಯಿನಿಯರು. ನಮ್ಮ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಹಲವು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಮೇಲೂ ಕೂಡ ನಮ್ಮ ಸಂಸ್ಥೆಯೊಟ್ಟಿಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ಸಂಸ್ಥೆಯ ಏಳಿಗೆಗೆ ತಮ್ಮ ಸಮಯವನ್ನು ವಹಿಸುವಂಥ ಇದು ರೇವತಿ ಟೀಚರ್, ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಮೇಘಲತಾರವರು ಇಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಈ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ. ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗಿ ಈ ಶಾಲೆ ಒಂದು ಅತ್ಯುತ್ತಮ ಸಂಸ್ಥೆಯಾಗಿ ಬೆಳೀಬೇಕೆನ್ನೋದು ನಮ್ಮೆಲ್ಲರ ಹಾರೈಕೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರಿಯಾಗಿ 50 ವರ್ಷಗಳ ಹಿಂದೆ ಈ ಸಂಸ್ಥೆಯ ಸುವರ್ಣ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ 1968ನೇ ಇಸವಿಯಲ್ಲಿ ನಡೆಸಲಾಗಿತ್ತು. ಆಗ ವಿದ್ಯಾರ್ಥಿಯಾಗಿದ್ದ ನಾನು ಕೂಡ ಕಾಲೇಜಲ್ಲಿ ಕಾಲೇಜ್ ಅಂತಿಮ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಈ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ನ ದ್ಯೋತಕವಾಗಿ ಅದರ ಕಾಣಿಕೆಯಾಗಿ ಹೈಸ್ಕೂಲ್ ಕಟ್ಟಡವನ್ನು ಒಂದು ಕಟ್ಟಿ ಆ ಹೈಸ್ಕೂಲನ್ನು ನಮ್ಮ ಊರಲ್ಲಿ ಆರಂಭಿಸಲಿಕ್ಕೆ ಸಾಧ್ಯವಾಯಿತು. ಅದರ ನಂತರ 10 ವರ್ಷಗಳ ನಂತರ ನಡೆದಂಥ ವಜ್ರ ಮಹೋತ್ಸವದಲ್ಲಿ
ವಜ್ರ ಮಹೋತ್ಸವದ ಪ್ರತೀಕವಾಗಿ ಈ ಒಂದು ಸುಂದರ ಸಭಾಂಗಣವನ್ನು ನಿರ್ಮಿಸಲಾಯಿತು. ಈಗ ನಾವು ಶತಮಾನೋತ್ಸವದ ಹಾದಿಯಲ್ಲಿದ್ದೇವೆ. ಈ ಶತಮಾನೋತ್ಸವದ ಸ್ಮಾರಕವಾಗಿ ಈ ವಿದ್ಯೆಗೆ ಸಂಬಂಧಿಸಿದ ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಯೋಚನೆಯನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳು ಸಾಗಿವೆ, ಪ್ರಯತ್ನಗಳು ಸಾಗಿವೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಸೂಕ್ತ ನಿರ್ಧಾರವನ್ನು ಈ ಶತಮಾನೋತ್ಸವ ಸಮಿತಿ ಹಾಗೂ ಆಡಳಿತ ಸಮಿತಿಯವರು ಒಟ್ಟು ಕೂಡಿ ತಗೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮದೊಟ್ಟಿಗೆ ಈ ಒಂದು ವರ್ಷದ ಅವಧಿಯಲ್ಲಿ ಶತಮಾನೋತ್ಸವದ ಇವತ್ತಿನ ಆರಂಭದಿಂದ ಹಿಡಿದು ಶತಮಾನೋತ್ಸವದ ದಿನದವರೆಗೆ ಇದು ಶತಮಾನೋತ್ಸವ ಕಾರ್ಯಕ್ರಮ ಆದ್ದರಿಂದ ಒಟ್ಟು 100 ಕಾರ್ಯಕ್ರಮಗಳನ್ನು ಜನರಿಗೆ ಉಪಯುಕ್ತವಾಗುವ, ಮಕ್ಕಳಿಗೆ ಉಪಯುಕ್ತವಾಗುವ, ಸಮಾಜಕ್ಕೆ ಉಪಯುಕ್ತವಾಗುವಂಥ 100 ಅತ್ಯಂತ ಉಪಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎನ್ನುವಂಥ ಒಂದು ನಿರ್ಧಾರವನ್ನು ಈ ಶತಮಾನೋತ್ಸವ ಸಮಿತಿ ತಗೊಂಡಿದೆ. ಅದರ ಅಂಗವಾಗಿ ಪ್ರಪ್ರಥಮ ಕಾರ್ಯಕ್ರಮ ಇವತ್ತಿನ ಈ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ನಡೀಲಿಕ್ಕಿದೆ. ಅದು ಮಾದಕ ದ್ರವ್ಯ ವ್ಯಸನದಿಂದ ಮುಕ್ತಿ ಎನ್ನುವ ವಿಚಾರದ ಬಗ್ಗೆ ಒಂದು ಮಕ್ಕಳಿಗೆ ವಿಚಾರ ಸಂಕಿರಣ ನಡೀಲಿಕ್ಕಿದೆ. ಇಂಥ ಹಲವು ಉಪಯುಕ್ತ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ಈ ಶತಮಾನೋತ್ಸವ ವರ್ಷವನ್ನು ಅತ್ಯಂತ ಸ್ಮರಣೀಯವಾಗಿ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ, ತಮ್ಮೆಲ್ಲರನ್ನು ಇಲ್ಲಿ ನೆರೆದಿರುವ ಎಲ್ಲರ ಸಹಕಾರವನ್ನು ಕೋರ್ತಾ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟು ಕೂಡಿ ಇಡೀ ಸಮಾಜದ ಈ ಊರಿನ ಸಮಸ್ತ ಜನರು ಒಟ್ಟು ಕೂಡಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಮಗದೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶತಮಾನೋತ್ಸವ ಈ ಒಂದು ಸಮಾರಂಭದ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನು ಮಾಡಿದಂತಹ ಈ ಒಂದು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ NG ಮೋಹನ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಮೈಶುಕ ಇವರು ಬಂದು ಹೂ ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಾಲಾ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು ಬಂದಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಪ್ರಧಾನ ಅಂಗ ಉದ್ಘಾಟನಾ ಸಮಾರಂಭ ಬಹಳ ಸಂತೋಷದಿಂದ, ಬಹಳ ಉತ್ಸುಕತೆಯಿಂದ ಈ ಒಂದು ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ವರ್ಣ ಮಹೋತ್ಸವ 100ನೇ ಈ ಒಂದು ಶತಮಾನೋತ್ಸವಕ್ಕೆ ಉದ್ಘಾಟನೆಯನ್ನು ಮಾಡಲು ಹಿಂದಿನ ದಿನದಲ್ಲಿ 100ನೇ ವರ್ಷವನ್ನು ಆಚರಿಸಿದಂತಹ ಬೋವಿ ಸಮಾಜದ ಹಿರಿಯ ಮುತ್ಸದಿ ಆಗಿರುವಂತಹ ಈ ಒಂದು ಶಾಲೆಯ ಮೇಲೆ ನಿಕಟ ಒಂದು ಪ್ರೀತಿಯನ್ನು ಇಟ್ಟಿರುವಂತಹ ಶ್ರೀ ನಾರಾಯಣ ತಲವಾಡಿ ಇವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಉದ್ಘಾಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोस्तुते आत्मज्योतिप्रदीप्ताय ब्रह्मज्योति नमोस्तुते. ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀ ನಾರಾಯಣ್ ತಲವಾಡಿ ಇವರಿಂದ 2 ಹಿತನುಡಿಗಳು ಈ ಒಂದು ಕಾರ್ಯಕ್ರಮಕ್ಕೆ. ವಿದ್ಯಾಲಯದ ಶತಮಾನೋತ್ಸವದ ಅಂಗವಾಗಿ ನಾವೆಲ್ಲ ಸೇರಿದ್ದೇವೆ. ಶತಮಾನೋತ್ಸವದ ಈ ಪ್ರಾರಂಭದ ದಿನದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀ ನಾರಾಯಣ ಉಚ್ಚಿಲವರೇ, ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಿರುವಂತಹ ಚಿದಾನಂದರವರೇ,
ಹಾಗೂ ಈ ಶತಮಾನೋತ್ಸವದ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ರಾಘವ್ ಚಿಲವರೇ, ಎನ್ ಜಿ ಮೋಹನ್ರವರೇ, ಹಾಗೆ ಇನ್ನಿತರ ಎಲ್ಲ ಗಣ್ಯರೇ, ಮುಂದಿರುವಂತಹ ವಿದ್ಯಾರ್ಥಿಗಳೇ ಹಾಗೂ ಹಳೆಯ ವಿದ್ಯಾರ್ಥಿಗಳೇ, ಈ ವಿದ್ಯಾಲಯದ ಹಿತೈಷಿಗಳೇ, ಸಾಮಾನ್ಯವಾಗಿ ನಾವೊಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದ ಮೇಲೆ ಶತಂಜೀವ ಶರದೋ ವರ್ಧಮಾನ ಶತಂ ಹೇ ಮಂಥಾನ್ ಶತಂ ವಸಂತಾನ್ ಅಂತ ಹೇಳ್ತೇವೆ. 100 ವರ್ಷ ನೀನು ಬಾಳು ಅಂತ. ಯಾರಿಗೆ? ಯಾರು ಆ ಪೂಜೆಯನ್ನು ಅಥವಾ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾರೋ ಅವರ ಹತ್ರ ವೈದಿಕರು ಅನುಗ್ರಹ ಮಾಡ್ತಾರೆ, ನೀನು 100 ವರ್ಷ ಬಾಳಬೇಕು ಅಂತ. ಸಾಮಾನ್ಯವಾಗಿ ವೈದಿಕರಿಗೂ ಸಂಶಯ ಇರ್ತದೆ, ನಾನು ಕೂಡ 100 ವರ್ಷ ಬಾಳ್ತೇನೋ ಅಥವಾ ನನ್ನಿಂದ ಆಶೀರ್ವಾದ ತಗೊಂಡವನು ಕೂಡ 100 ವರ್ಷ ಬಾಳ್ತೇನೆ ಎಂಬ ಸಂಶಯ ಕೂಡ ಇರುತ್ತದೆ. ಆದರೆ ಈ ಸಂಶಯಕ್ಕೆ ಒಂದು ದೊಡ್ಡ ಉತ್ತರ ಏನು ಅಂತ ಕೇಳಿದರೆ, ನಾರಾಯಣ ಚಿಲವರು 100 ವರ್ಷ ಹೇಗೆ ನಮ್ಮ ಶಾಸ್ತ್ರದಲ್ಲಿ 120 ವರ್ಷ ಮನುಷ್ಯಾಯುಸ್ಸನ್ನು ಹೇಳಿದಾಗ 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳುತ್ತಿರುವುದು ಈ ವರ್ತಮಾನ ಕಾಲದಲ್ಲಿ ಒಂದು ಅದ್ಭುತವೇ ಸರಿ. ಹಿಂದಿನ ಕಾಲದಲ್ಲಿ ಬಾಳುತ್ತಿದ್ದರು. ಆಗಿನ ಪ್ರಾಕೃತಿಕ ಬದ್ಧತೆ, ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಬದ್ಧತೆ ಅದಷ್ಟು ನಿಷ್ಕೃಷ್ಟವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ 100 ವರ್ಷ ಒಂದು ಮನುಷ್ಯ ಬಾಳುವುದು ಅದೊಂದು ಅದ್ಭುತವೇ. ಅದೇ ರೀತಿ ಒಂದು ವಿದ್ಯಾಲಯ, ಸಾಮಾನ್ಯವಾಗಿ ನಾವು ಮಂಗಳೂರಿನಲ್ಲಿ ಅಥವಾ ಇನ್ನಿತರ ದೂರ ಪ್ರದೇಶಗಳಲ್ಲಿ ಒಂದು 100 ವರ್ಷದ ಹಿಂದಿನ ಶಾಲೆಯನ್ನು ಕಾಣಬಹುದು. ಆದರೆ ಉಚ್ಚಿಲದಂತಹ ಈ ಒಂದು ಪರಿಸರದಲ್ಲಿ 100 ವರ್ಷದ ಹಿಂದೆ ಇತಿಹಾಸ ಇರುವ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶತಮಾನೋತ್ಸವವನ್ನು ಆಚರಿಸುವುದಂದರೆ ಅದು ಮೂರೂರು ಬೋವಿ ಜನಾಂಗದ ಒಂದು ಹಿರಿಮೆಗೆ ಅದು ಪಾತ್ರರಾಗ್ತದೆ. 100 ವರ್ಷಗಳ ಹಿಂದೆ ಇಲ್ಲಿ ವಿದ್ಯಾಭ್ಯಾಸ ಕ್ರಾಂತಿಯನ್ನು ಇಲ್ಲಿ ನಾಂದಿ ಹಾಡಿದರು. ಎನ್ ಜೆ ಮೋಹನವರು ಹೇಳಿದರು, ಮಂಜಪ್ಪ ಎಂಬ ಅವರ ಕುಟುಂಬದ ಸದಸ್ಯರ ಆ ಬದ್ಧತೆ, ಅದರೊಟ್ಟಿಗೆ ಈ ಊರಲ್ಲಿರುವಂತಹ ಎಲ್ಲ ಹಿರಿಯರ ಒಂದು ಸಹಕಾರದಿಂದ ಪ್ರಾರಂಭವಾದಂತಹ ಈ ಒಂದು ವಿದ್ಯಾ ಕೇಂದ್ರ ಹಂತ ಹಂತವಾಗಿ ಬೆಳೆದು ಅದೆಷ್ಟೋ ಸಂಪನ್ಮೂಲ ವ್ಯಕ್ತಿಗಳನ್ನು ಈ ವಿದ್ಯಾಭ್ಯಾಸ ವ್ಯಕ್ತಿಗಳಾಗಿ ಇಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಬೆಳೆದು ಬಂದಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅಥವಾ ಇನ್ನಿತರ ಯಾವುದೇ ಸ್ವಯಂ ರೀತಿಯಲ್ಲಿ ಉದ್ಯೋಗ ಮಾಡಿಕೊಂಡು ಅವರ ಜೀವನದಲ್ಲಿ ಒಂದು ಗುರಿಯನ್ನು ಅವರು ಕಂಡುಕೊಂಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ವರ್ಷಗಳ ನಿರಂತರವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಈ ಒಂದು ಶತಮಾನೋತ್ಸವ ಸಮಿತಿಯು ಮಾಡುತ್ತಿರುವ ಕಾರ್ಯವೈಖರಿಗಳು, ಅವರು ಹಮ್ಮಿಕೊಂಡಿರುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡಿದಾಗ ನಿಜವಾಗಿಯೂ ಅಭಿನಂದನೀಯ. ಯಾಕೆಂತ ಕೇಳಿದರೆ ಇವತ್ತಿನ ಕಾಲದಲ್ಲಿ ನಮಗೆ ತತ್ವಶಾಸ್ತ್ರದ ಹಿಂದೆ ಜಿಜ್ಞಾಸುಗಳಾಗಿ ಬದುಕುವುದು ಬಹಳ ಅಗತ್ಯ. ನಮ್ಮಲ್ಲಿ ಬಹಳಷ್ಟು ಚಿಂತನೆಗಳು ಇವತ್ತು ನಡಿಬೇಕಿದೆ. ನಮ್ಮ ಸಮಾಜ, ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ, ನಮ್ಮ ಸಮಾಜ ಕಟ್ಟುವಲ್ಲಿ ಮಕ್ಕಳ ಭವಿಷ್ಯ ಅಥವಾ ಅವರ ಬದ್ಧತೆ ಏನು, ಅವರಲ್ಲಿ ಈಗಲೇ ಅವರ ಬದ್ಧತೆ ಅಥವಾ ಜವಾಬ್ದಾರಿಯನ್ನು ಅವರ ಮನಸ್ಸಲ್ಲಿ ಈಗಲೇ ಆ ಬೀಜ ಹಾಕಿದರೆ ಅದು ಮರವಾಗಿ ಅವರೊಂದು ಜವಾಬ್ದಾರಿಯುತ ಪ್ರಜೆಯಾಗಿ ಮುಂದೆ ಬರುವುದಕ್ಕೆ ಏನೆಲ್ಲ ನಮಗೆ ಸಂದೇಶಗಳನ್ನು ಈ ಒಂದು ಸಮಿತಿಯಿಂದ ಕೊಡಲಿಕ್ಕಾಗ್ತದೋ ಅದನ್ನು ಕೊಡಬೇಕು ಅಂತ ನಾವು ಈ ಸಮಿತಿಯವರು ಉದ್ದೇಶಿಸಿದ್ದಾರೆ. ಅದೇ ರೀತಿ ಮುಂದಕ್ಕೆ ಬೇರೆ ಬೇರೆ ಚಟುವಟಿಕೆಗಳು ಇವತ್ತಿನಿಂದಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಶತಮಾನೋತ್ಸವ ಅದರೊಟ್ಟಿಗೆ ಕೈಗೊಂಡಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಲಿ ಅಂತ ಹೇಳುತ್ತಾ, ಹಿಂದೆ ಒಂದು 10-15 ವರ್ಷಗಳ ಹಿಂದೆ ನೋಡುವಾಗ ಈ ಶಾಲೆ ಬಹಳ ಒಂದು ಕ್ಷೀಣಾವಸ್ಥೆಯಲ್ಲಿತ್ತು. ಏನೋ ಒಂದು ಥರ ಒಂದು ಆಡಳಿತ ಶೂನ್ಯತೆ ಅಥವಾ ಬದ್ಧತೆ ಬಹಳ ಕಡಿಮೆ ಇದ್ದಾಗೆ ನಮಗೆ ದೂರದಿಂದ ನೋಡುವವರಿಗೆ ಅನಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಸುಮಾರು 2004ನೇ ಇಸವಿಯ ನಂತರ ಇಲ್ಲಿಗೆ UN ಪ್ರಸಾದರು ಬಂದಿದ್ದರು.
ಅವರು ಈ ಒಂದು ಭೋವಿ ವಿದ್ಯಾಸಂಘದ ಕರೆಸ್ಪಾಂಡೆಂಟ್ ಆಗಿ 1-2 ವರ್ಷ ಕೆಲಸ ಮಾಡಿದರು. ಮಕ್ಕಳಿಗೆ ಈಗಿನ ವಸ್ತ್ರ ಆಗಬೇಕು, ಅವರಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಒಂದು ವಿದ್ಯಾಭ್ಯಾಸ ನಡೆಯಬೇಕು, ಅಧ್ಯಾಪಕರಲ್ಲಿಯೂ ಮತ್ತು ಮಕ್ಕಳಲ್ಲಿಯೂ ಒಂದು ಭಾವೈಕ್ಯವಾದಂತಹ ಸಂಬಂಧವನ್ನು ಹಿಂದೆ ಇದ್ದಂತಹ ಭಾವನೆಗಳು ಅದು ಮಾಯವಾಗ್ತಾ ಇದ್ದಾಗ ಅದನ್ನು ಪುನರ್ಸ್ಥಾಪಿಸಬೇಕು ಎಂಬ ಬದ್ಧತೆ UN ಪ್ರಸಾದರೊಟ್ಟಿಗೆ ನನಗೆ ನಿಕಟ ಸಂಪರ್ಕ ಇದ್ದ ಕಾರಣ ನನಗೆ ಅವರ ಆ ಕಾರ್ಯಚಟುವಟಿಕೆ ನನಗೆ ಬಹಳಷ್ಟು ನಾನು ದೂರದಿಂದ ಗಮನಿಸ್ತಾ ಇದ್ದೆ. ತದನಂತರವಾಗಿ ಹಂತ ಹಂತವಾಗಿ ಭೋವಿ ವಿದ್ಯಾಸಂಘ ಅಥವಾ ಮೂರೂರ ಭೋವಿ ಮಹಾಸಭೆ ಈ ಒಂದು ಶಾಲೆಯನ್ನು ಬಹಳಷ್ಟು ಬೆಳೆಸಬಹುದಿತ್ತು, ಆದರೆ ಅದನ್ನು ಇನ್ನೂ ಕೂಡ ಬೆಳೆಸುವ ಸಂದರ್ಭ ಇದೆ. ಇಲ್ಲಿಯ ಈಗಿನ ಯುವಜನತೆ ಅದರೊಟ್ಟಿಗೆ ಬದ್ಧವಾಗಿರುವಂತಹ ಹಿರಿಯರು ಬೇಕಾದಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸುವಷ್ಟು ಬೆಳೆದಿರುವಂತಹ ಈ ಸಮಾಜದಲ್ಲಿ ಇಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ವಿದ್ಯಾಭ್ಯಾಸ ಚಟುವಟಿಕೆಗಳನ್ನು ನಡೆಸಲು ಪೂರ್ಣವಾದಂತಹ ಒಂದು ಅವಕಾಶ ಇದೆ. ಅದನ್ನು ಕೂಡ ಅದನ್ನು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಸಮಿತಿಯವರಿಗೆ ಅಂದರೆ ಶತಮಾನೋತ್ಸವ ಸಮಿತಿಯವರು ಅದನ್ನು ಕೂಡ ಮನಸ್ಸಲ್ಲಿಟ್ಟುಕೊಂಡು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನಾನು ಕೂಡ ಇಲ್ಲಿಯ ಹಳೆ ವಿದ್ಯಾರ್ಥಿ. ಈ ಒಂದು ಕಟ್ಟಡ ವಜ್ರ ಮಹೋತ್ಸವದ ಕಟ್ಟಡ ಇದು. ಈ ಕಟ್ಟಡಕ್ಕೆ ಮೊದಲು ಇಲ್ಲಿ ನಾವು ಆಟ ಆಡ್ತಾ ಇದ್ದೆವು. ಈಗಲೂ ಆ ಮನಸ್ಸಿನಲ್ಲಿ ಇಲ್ಲಿ ಆಟ ಆಡುವಂತಹ ದಿನಗಳ ಆ ಒಂದು ನೆನಪು ನಮ್ಮಲ್ಲಿ ಮುಂದೆ ಬರ್ತಾ ಇದೆ. ಹಾಗೆ ಮುಂದಕ್ಕೆ ಈ ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳಗಲಿ, ಮುಂದೆ ಕೂತುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂತಹ ವಿದ್ಯಾರ್ಜನೆ ಬಂದು ಅವರೊಂದು ಪ್ರಬುದ್ಧ ಪ್ರಜೆಗಳಾಗಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಬೆಳೆದು ಬರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಶಾಲೆಯ ಬಗ್ಗೆ ಅಭಿಮಾನ ಬಿಟ್ಟು ಈ ಒಂದು ಶಾಲೆಯ ಈ ಒಂದು ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಶತಮಾನೋತ್ಸವ ಈ ಒಂದು ಸಮಿತಿಗೆ ಶುಭ ಸಂದೇಶವನ್ನು ನೀಡಿದಂತಹ ಶ್ರೀ ಪದ್ಮನಾಭ ತಂತ್ರಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ವೇದಿಕೆಯಲ್ಲಿ ಇರುವ ಮುಖ್ಯ ಅತಿಥಿಗಳಲ್ಲಿ ಒರ್ವರಾಗಿರುವಂತಹ ಈ ಸಮಿತಿಯ ಗೌರವ ಅಧ್ಯಕ್ಷರು ಆಗಿರುವಂತಹ ಶಾಲೆಯ ಈ ಒಂದು ಉಚ್ಚಿಲ ಭವ್ಯ ಮುಖ್ಯ ಶಿಕ್ಷಕಿಯರು ಆಗಿರುವಂತಹ ರೇವತಿ ದಾಮೋದರ್ ಉಚ್ಚಿಲ್ ಇವರು 2 ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನೆನಪಿಸುವಂತಹ ಪುಣ್ಯ ದಿನವಾಗಿದೆ. ಈ ಶಾಲೆಯಲ್ಲಿ ಕಲಿತ, ಈ ಶಾಲೆಯನ್ನು ಅರಿತ ಸರ್ವರಿಗೂ ನನ್ನ ವಂದನೆಗಳು. ಇದಕ್ಕಿಂತಲೂ ಬಹುದೊಡ್ಡ ಭಾಗ್ಯವೆಂದರೆ ಇದರ ಉದ್ಘಾಟನೆಯನ್ನು ನೆರವೇರಿಸುವವರು ಊರಿನ 100 ವರ್ಷದ ಮುತ್ಸದ್ದಿ, ಅಜೀವ ಪರ್ಯಂತ ಶಾಲೆಯ ನಂಟನ್ನು ಇಟ್ಟುಕೊಂಡು ಬಂದಿರುವ ಪೂಜ್ಯರಾದ ಶ್ರೀಯುತ ನಾರಾಯಣ ತಲೆಬಾಡಿಯವರು. ಇವರಷ್ಟು ಭಾಗ್ಯವಂತರು ಊರಲ್ಲಿ ಯಾರೂ ಇರಲಾರರು. ಇಂತಹ ಯೋಗಕ್ಕೆ ಭಾಜನರಾಗುವವರು ಕೆಲವೇ ಮಂದಿ. ಏಕೆಂದರೆ ಊರಿಗೆ ಅನ್ನದಾತರಾಗಿ, ಬಡವರಿಗೆ ಆಶ್ರಯದಾತರಾಗಿ ಬಾಳಿ ಬದುಕಿದ ಶ್ರೀಯುತರಿಗೆ ಇದು ದೇವರೇ ಕರುಣಿಸಿದಂತಹ ಮಹಾಭಾಗ್ಯವೆಂದರೂ ತಪ್ಪಾಗಲಾರದು. ಇವರಿಗೆ ನಮ್ಮೆಲ್ಲರ 100 ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ಶಾಲೆಗಾಗಿ ಸ್ಥಳಾವಕಾಶವಿತ್ತು ಊರಿನ ಸರ್ವರನ್ನು ವಿದ್ಯಾವಂತರನ್ನಾಗಿ ಮಾಡಿಸಿದ ಮಹಾನ್ ವ್ಯಕ್ತಿಯಾಗಿ ಬಾಳಿದ ದಿವಂಗತರಾಗಿರುವ ತಂತ್ರಿವರ್ಯರನ್ನು ಇಂದು ನೆನಪಿಸುತ್ತಾ ಅವರಿಗೂ ನಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಮಗನಾದ ಪದ್ಮನಾಭ ತಂತ್ರಿಯವರು ನಮ್ಮೆದುರಿಗೆ ಇರುವುದು ಕೂಡ ನಮಗೆ ಮಹದಾನಂದವನ್ನು ತಂದಿದೆ. ಅಲ್ಲದೆ ಈ ಶಾಲೆಯ ಪ್ರಸಿದ್ಧಿಗೆ ದುಡಿದು ಮಡಿದಿರುವ ಸರ್ವ ಹಿರಿಯರನ್ನು ಈ ದಿನದಲ್ಲಿ ನೆನಪಿಸುತ್ತಾ ಈ ಸಂಭ್ರಮವನ್ನು ಎಲ್ಲರೂ ಕಣ್ತುಂಬಿಕೊಳ್ಳುವರೆಂಬ ಎಂದು ಆಶಿಸುತ್ತಾ ಈ ದಿನದಲ್ಲಿ ಇಲ್ಲಿಗೆ ಬಂದಿರುವಂತಹ ಸರ್ವರಿಗೂ
ನನ್ನ ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಇತಿಶ್ರೀಗೊಳಿಸುತ್ತಿದ್ದೇನೆ. ಈ ಶತಮಾನೋತ್ಸವ ಸಮಾರಂಭವನ್ನು ಯಶಸ್ವಿಯಾಗಿ ಆಚರಿಸಲು ಮತ್ತು ಇದರ ನೆನಪಿಗಾಗಿ ಮಾಡಬೇಕಾಗಿರುವಂತಹ ಕೆಲಸವನ್ನು ಅದು ನಾವು ಇವಾಗ ನಿಶ್ಚಯಿಸಿಲ್ಲ. ಇನ್ನು ಕ್ರಮೇಣ ಮುಂದಿನ ದಿನಗಳಲ್ಲಿ ಅದರ ಸಂಪೂರ್ಣ ಚಿತ್ರ ನಮ್ಮ ಎದುರಿಗೆ ಬರಬಹುದು. ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಯಶಸ್ವಿಯಾಗಿ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಲು ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ಈ ಕನಸನ್ನು ನೆನಸಾಗಿಸಿ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಮಾಡಿದ್ದೇವೆ ಎನ್ನುವಂಥ ಸಂತೃಪ್ತಿಯನ್ನು ಹೊಂದುವಂಥ ಅವಕಾಶವನ್ನು ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಅಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಇದರ ದ್ಯೋತಕವಾಗಿ ಮುಂದಿನ ಪೀಳಿಗೆ ಏನಾದರೂ ಉಳಿಸಿ ಅದನ್ನು ಅವರು ಬೆಳೆಸುವಂತೆ ನಾವು ಅವರಿಗೊಂದು ಅವಕಾಶವನ್ನು ನೀಡೋಣ ಅಂತ ಹೇಳುತ್ತಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಮೂರೂರು ಬೋವಿ ಮಹಾಜನ ಸಭೆಯ ಆಡಳಿತ ಮಂಡಳಿ ನಿಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತದೆ ಎನ್ನುವಂಥ ಭರವಸೆಯನ್ನು ನೀಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಉತ್ತಮವಾಗಿ ಅಧ್ಯಕ್ಷೀಯ ಮಾತುಗಳನ್ನಾಡಿದಂತಹ ಮೂರರ ಬೋವಿ ಮಹಾಜನದ ಅಧ್ಯಕ್ಷರಾಗಿರುವಂತಹ ಶ್ರೀ ಚಿದಾನಂದ ಉಚ್ಚಿಲ್ ಇವರಿಗೆ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮದ ಕಡೆಯ ಅಂಗ ಧನ್ಯವಾದ ಸಮರ್ಪಣೆ. ಈ ಧನ್ಯವಾದ ಸಮರ್ಪಣೆಯನ್ನು ಮಾಡೋದಕ್ಕಿಂತ ಮೊದಲು ಈ ಒಂದು ಸಭಾ ಕಾರ್ಯಕ್ರಮ ಮುಗಿದ ಕೂಡಲೇ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿದೆ. ಅದನಂತರ ಒಂದು ಶಿಬಿರ ಸಹ ಈ ಒಂದು ಶಾಲೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇರಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲು ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ರಾಘವ್ ಉಚ್ಚಿಲ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದ ಉದ್ಘಾಟನೆಯ ಈ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಿ ದೀಪ ಬೆಳೆಸಿ ಉದ್ಘಾಟನೆ ಮಾಡಿದ ನಾರಾಯಣ ತಲಬಾಡಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ನಿಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಧ್ವಜಾರೋಹಣ ಮಾಡಿ ಈ ಸಭೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಎನ್ ಜಿ ಮೋಹನ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ದೇವದಾಸ್ ಉಚ್ಚಿಲ್ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಮೂರೂರು ಬೋವಿ ಮಹಾಸಭಾದ ಅಧ್ಯಕ್ಷರಾದ ದೇವದಾಸ್ ಟಿ ಉಚ್ಚಿಲ್ ಇವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ಚಿದಾನಂದ ಉಚ್ಚಿಲ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಗುರುಗಳಾದ ರೇವತಿ ಟೀಚರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯೋಪಾಧ್ಯಾಯರಾದ ಮೇಘ ಉಚ್ಚಿಲ್ ಇವರಿಗೂ ಧನ್ಯವಾದಗಳು. ಮತ್ತು ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಬಂದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದ ಸಮರ್ಪಣೆ ನೀಡಿದಂತಹ ರಾಘವ್ ಆರ್ ಉಚ್ಚಿಲ್ ಇವರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.
ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ಅಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ಪೊರ್ಲು 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 ಈ ತುಳುನಾಡು
ఆవహించరా ఢమ ఢమ ఢమమని డమరుక ధ్వని కలిపి కడతని బదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా